ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಅರ್ಪಿಸುವಂತಹ ದೃಷ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಪ್ರಸಾದ್ ನೇತ್ರಾಲಯ ಕರಾವಳಿ ಕರ್ನಾಟಕದಲ್ಲಿ ಜನಮನ್ನಣೆಯನ್ನ ಪಡೆದಿರುವಂತಹ ಒಂದು ನೇತ್ರ ಚಿಕಿತ್ಸೆಯನ್ನ ನೀಡ್ತಾ ಇರುವಂತಹ ಸಂಸ್ಥೆ. ಈಗಾಗಲೇ ಮಂಗಳೂರು, ಉಡುಪಿ, ಸುಳ್ಯ, ತೀರ್ಥಹಳ್ಳಿ ಎಲ್ಲಾ ಕಡೆಯೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತಹ ಪ್ರಸಾದ್ ನೇತ್ರಾಲಯದಲ್ಲಿ ನಾವಿವತ್ತಿದ್ದೇವೆ. ನಮ್ಮ ಜೊತೆಗೆ ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು ಅವರಿದ್ದಾರೆ. ಈ ಒಂದು ಸಂಸ್ಥೆಯ ವೈದ್ಯಕೀಯ ನಿರ್ದೇಶಕರು ಹಾಗೆ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತರಾಗಿರುವಂತಹ ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ಓಕೆ, ಇವತ್ತಿನ ನಮ್ಮ ಟಾಪಿಕ್ ಏನಪ್ಪಾ ಅಂತಂದ್ರೆ ನೇತ್ರದಾನ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ನೇತ್ರದಾನ ಅನ್ನುವಂಥದ್ದು ತುಂಬಾನೇ ಕೇಳಿ ಬರ್ತಾ ಇರುವಂತದ್ದು. ಎಲ್ಲ ಯುವಕರು ಕೂಡ ನೇತ್ರದಾನವನ್ನ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಮೊದಲಿಗೆ ನೇತ್ರದಾನ ಅನ್ನುವಂಥದ್ದು ಏನು ಅಂತ? ಬಹಳ ಸಮಯದ ಬಳಿಕ V4 ಚಾನಲ್ಗೆ ಮತ್ತೆ ಟಿವಿ ಇಂಟರ್ವ್ಯೂಗೆ ನಾನು ಬರ್ತಾ ಇದ್ದೇನೆ. ನಮ್ಮೆಲ್ಲ ವೀಕ್ಷಕರಿಗೂ ನನ್ನ ಶುಭಾಶಯಗಳು. ಒಂದು ಬಹಳ ಬೇಸರದ ಸಂಗತಿ, ಕರ್ನಾಟಕ ಕಂಡಂತ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಮೇರು ಪರ್ವತಕ್ಕೇರಿ ಅಕಸ್ಮಾತ್ ಆಗಿ ಮರಣ ಹೊಂದಿದಂಥ ನನ್ನ ಮಿತ್ರನೂ ಹೌದು. ಪುನೀತ್ ರಾಜ್ಕುಮಾರ್ ಮರಣ ಎಂಬುದು ರಾಜ್ಯಕ್ಕೆಲ್ಲ ಬಹಳ ಒಂದು ಶಾಕಿಂಗ್ ನ್ಯೂಸ್ ಆಯಿತು. ಆದರೆ ಮರಣದ ಬಳಿಕನೂ ಅವನ ಒಂದು ಸೇವಾ ಮನೋಭಾವನೆಯನ್ನು ಅವನು ಹೇಗೆ ತೋರಿಸಿಕೊಟ್ಟದ್ದು ತಮಗೆಲ್ಲರಿಗೂ. ಅವನು ಜೀವಂತ ಕಾಲದಲ್ಲಿ ಬಹಳಷ್ಟು ಸೋಷಿಯಲ್ ಸರ್ವಿಸ್ಗಳನ್ನು ಮಾಡಿದರು, ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡಿದರು. ಆದರೆ ಮರಣದ ಬಳಿಕ ಅವರ ತಂದೆ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿಯಲ್ಲಿ ಅವರ ಕಣ್ಣನ್ನು ದಾನ ಮಾಡಿದರು, ಅದೇ ಥರ ಪುನೀತ್ ರಾಜ್ಕುಮಾರ್ ಅವರು ಅವರ ಕಣ್ಣುಗಳನ್ನು ದಾನ ಮಾಡಿದರು. ಈ ಕಣ್ಣಿನ ನೇತ್ರದಾನ ಆದಮೇಲೆ ಬಹಳಷ್ಟು ರಾಜ್ಯಾದ್ಯಂತ ದೇಶಾದ್ಯಂತ ನೇತ್ರದಾನದ ಬಗ್ಗೆ ಬಹಳಷ್ಟು ಅಭಿಯಾನಗಳು ಶುರುವಾಗಿದ್ವಿ. ಇದಾದ್ಮೇಲೆ ಎಂದೂ ಕಂಡಿರದಂತ ಬಹಳಷ್ಟು ಜನರು ನೇತ್ರದಾನ ಮಾಡಿದ್ದು ನಮಗೆಲ್ಲ ಬಹಳ ಸಂತೋಷ. ಇದು ನಾನು ಯಾಕೆ ಸಂತೋಷದ ವಿಷಯ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಭಾರತವು ಜನಸಂಖ್ಯೆಯಲ್ಲಿ ನಂಬರ್ 1 ಸ್ಥಾನಕ್ಕೆ ಮುಟ್ಟುವಂತ ಒಂದು ಸನ್ನಿವೇಶ ಬರ್ತಾ ಇದೆ. ಆದರೆ ನೇತ್ರದಾನದ ಒಂದು ವಿಷಯದಲ್ಲಿ ನಾವು ಬಹಳ ಹಿಂದೆ. ವಿಪರ್ಯಾಸ ಏನಂದ್ರೆ, ನಾವು ಇಂದಿಗೂ ನೇತ್ರವನ್ನು ನಮ್ಮ ಪಕ್ಕದ ದೇಶವಾದಂಥ ಶ್ರೀಲಂಕಾದಿಂದ ನಾವು ಆಮದು ಮಾಡ್ಕೊಂಡು. ಯಾಕೆ ಈ ಸಮಸ್ಯೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಆಗುವಂಥ ನೇತ್ರದಾನದ ಒಂದು ಪರ್ಸಂಟೇಜ್ ಅಥವಾ ಒಂದು ಜನ ಮರಣದ ಬಳಿಕ ನೇತ್ರದಾನ ಮಾಡುವಂಥ ಸಂಖ್ಯೆ ಬಹಳ ಕಡಿಮೆ. ಹಾಗಾಗಿ ನೇತ್ರದಾನ ಅನ್ನುವಂಥದ್ದು ಮಹಾದಾನ ಅಂತ ಹೇಳ್ತಾರೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇದು ಕೇಳ್ತಾ ಬರ್ತಾ ಇದೆ. ಮೊದಲಿಗೆ ಅಷ್ಟು ನಾವು ಕೇಳ್ತಾ ಇರಲಿಲ್ಲ. ನೇತ್ರದಾನ ಮಾಡೋದಕ್ಕೆ ಈಗ ಯಾವ ರೀತಿಯಾದಂತಹ ಒಂದು ಪ್ರೊಸೀಜರ್ಸ್ ಇರುತ್ತೆ ಅನ್ನುವಂಥದ್ದನ್ನ ನಾನು ಈಗಾಗಲೇ ಹೇಳಿದಾಗೆ, ನೇತ್ರ ದಾನ ಮಾಡೋದು ಒಬ್ಬ ವ್ಯಕ್ತಿಯು ಜೀವಂತ ಇದ್ದಾಗ ಅದನ್ನು ಪ್ಲೆಜ್ ಮಾಡೋದು, ಪ್ರತಿಜ್ಞೆ ಮಾಡೋದು, ಮರಣದ ಬಳಿಕ ಅವನು ನೇತ್ರದಾನ ಮಾಡ್ಬೋದು ಅಂತ. ಆದರೆ ಅವನು ಮರಣ ಆದ್ಮೇಲೆ ಒಬ್ಬನಿಗೆ ಗೊತ್ತಿರುವುದಿಲ್ಲ ಅವನ ನೇತ್ರ ದಾನ ಆಗಿರ್ತದೆ ಇಲ್ವಾ ಅಂತ. ಅದು ಪ್ಯೂರ್ಲಿ ಡಿಪೆಂಡ್ ಅಪಾನ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಪ್ಲಸ್ ಆ ಒಂದು ಡೆಡ್ ಬಾಡಿ ಜೊತೆಗೆ ಯಾರು ಇರ್ತಾರೆ ಅವರು ಡಿಸಿಷನ್ ತಗೊಳ್ಬೇಕಾಗ್ತದೆ. ಈವನ್ ಅವರಿಗೆ ನೇತ್ರದಾನ ಪ್ರತಿಜ್ಞೆಯನ್ನು ಮೊದಲು ಜೀವಂತ ಇದ್ದಾಗ ಮಾಡಿದ್ರು, ನೇತ್ರದಾನ ಮಾಡೋ ಸಮಯದಲ್ಲಿ ಅವರ ಯಾವುದು ಮೃತದೇಹದ ಪಕ್ಕದಲ್ಲಿ ಅವರ ಸಂಬಂಧಿಕರು ಆಗುದಿಲ್ಲ ಅಂತ ಹೇಳಿದ್ರೆ ನೇತ್ರದಾನ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿಯೂ ಇದ್ದು ಮೊದಲು ನೇತ್ರದಾನ ಒಂದು ಪ್ರತಿಜ್ಞೆ ಮಾಡಿ ಮತ್ತೆ ಇದರಲ್ಲಿ ಇದ್ರು ಅವಾಗ ಕೂಡಲೇ ನೇತ್ರದಾನ ಮಾಡಬಹುದು. ನಾನು ಈಗಾಗಲೇ ಹೇಳಿದಾಗೆ ಶ್ರೀಲಂಕಾದಿಂದ ನಾನು ಕಣ್ಣನ್ನು ಆಮದು ಮಾಡ್ಕೊಳ್ತಿದ್ವಿ. ಯಾಕಂತ ಹೇಳಿದ್ರೆ, ಹಿಂದೂ ಧರ್ಮದಲ್ಲಿ ನಮ್ಮಲ್ಲಿರುವಂತ ಒಂದು ಮೂಢನಂಬಿಕೆ. ಏನು ಮೂಢನಂಬಿಕೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯು ಮರಣದ ಬಳಿಕ ಅವನ ಕಣ್ಣನ್ನು ದಾನ ಮಾಡಿದ್ರೆ ಅವನು ಮುಂದಿನ ಜನ್ಮದಲ್ಲಿ ಕುರುಡನಾಗಿ ಹುಟ್ಟುತ್ತಾನೆ ಎಂಬುದು ಜನರಲ್ಲಿ ಒಂದು ಮೂಢನಂಬಿಕೆ ಇದೆ. ಸರ್ವಸಾಮಾನ್ಯ 9 ವರ್ಷದಿಂದ ನಾನು ಪ್ರಸಾದ್ ನೇತ್ರಾಲಯ ಉಡುಪಿಯಲ್ಲಿ ನೇತ್ರ ಜ್ಯೋತಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಐ ಬ್ಯಾಂಕ್ ಅನ್ನು ಉದ್ಘಾಟಿಸಲಿಕ್ಕೆ ಶ್ರೀಕೃಷ್ಣ ಮಠದ ಅದರಲ್ಲಿ ಒಂದು ಹಿರಿಯ ಯತಿಗಳಾದಂತ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಬಂದರು. ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಹೇಳ್ತಾ ಅವರು ಕೆಲವೊಂದು ವೇದ ಪಾಠಗಳನ್ನು ಹೇಳಿದ್ರು. ಅವರು ಒಂದು ಮಾತು ಹೇಳಿದ್ರು, ಒಬ್ಬ ವ್ಯಕ್ತಿ ಮರಣದ ಬಳಿಕ ಅವನ ದೇಹದ ಯಾವುದೇ ಒಂದು ಭಾಗವನ್ನು ಅವನು ದಾನ ಮಾಡಿದ್ರೆ ಅವನು ಜೀವಿತ ಕಾಲದಲ್ಲಿ ಮಾಡಿದಂತೆ ಎಲ್ಲ ಪಾಪಗಳು ನಶಿಸಿ ಹೋಗ್ತದೆ ಎಂಬ ಮಾತನ್ನು ಹೇಳಿದರು. ಮತ್ತೆ ಅವರನ್ನು ಕಣ್ಣನ್ನು ದಾನ ಮಾಡಿದರು. ಹಾಗಾಗಿ ಜನರು ಇಂಥ ಒಂದು ಮೂಢನಂಬಿಕೆಗಳನ್ನು ಇಡಬಾರದು. ಇದರ ಜೊತೆಗೆ ಮುಸಲ್ಮಾನರಲ್ಲಿ ನೇತ್ರದಾನವನ್ನು ಮಾಡ್ತಿರಲಿಲ್ಲ. ಆದರೆ ಈಗ ಇತ್ತೀಚೆಗೆ ಬಹಳಷ್ಟು ಅವರ ಧರ್ಮಗುರುಗಳು ಈ ನೇತ್ರದಾನಕ್ಕೆ ಪ್ರೋತ್ಸಾಹವನ್ನು ಮಾಡ್ತಾ ಇರೋದು ಬಹಳ ಒಂದು ಉತ್ತಮ ಅಂಶ ಅಂತ ನಾನು
ಕ್ರೈಸ್ತರಲ್ಲಿ ನೇತ್ರದಾನವನ್ನು ಅವರು ಎಂಕರೇಜ್ ಮಾಡ್ತಾರೆ. ಬಹಳಷ್ಟು ಕ್ರೈಸ್ತರು ನೇತ್ರದಾನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗ ಪುನೀತ್ನ ಮರಣದ ಬಳಿಕ ಬಹಳಷ್ಟು ಜನರಿಗೆ ಅವರ ಕಣ್ಣನ್ನು ಪ್ಲೆಜ್ ಮಾಡ್ತಾ ಇದ್ದಾರೆ, ಅಂದ್ರೆ ಐ ಡೊನೇಷನ್ ಮಾಡ್ತಾ ಇದ್ದಾರೆ. ಐ ಡೊನೇಷನ್ ಮಾಡೋದು ಪ್ರೊಸೀಜರ್ ಏನಂತ ಹೇಳಿದ್ರೆ, ಈಗ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಕೆಲವೊಂದು ಐ ಬ್ಯಾಂಕ್ಗಳಿದ್ದವು. ಉದಾಹರಣೆಗೆ ಉಡುಪಿಯಲ್ಲಿ ಪ್ರಸಾದ್ ನೇತ್ರಜ್ಯೋತಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಐ ಬ್ಯಾಂಕ್ ಪ್ರಥಮವಾಗಿ ನಮ್ಮದೇ ಪ್ರಾರಂಭ ಆದದ್ದು. ಅದಾದ ಮೇಲೆ ಕೆಲವೇ ವರ್ಷದ ಹಿಂದೆ ಈಗ KMC ಮಣಿಪಾಲದಲ್ಲಿ ನೇತ್ರದ ಬ್ಯಾಂಕ್ ಇದೆ. ಅಲ್ಲಿಗೆ ಹೋಗಿ ಅವರ ಕಣ್ಣನ್ನು ಪ್ಲೆಜ್ ಮಾಡಿಕೊಂಡ್ರೆ ಆ ಪ್ಲೆಜ್ ಮಾಡಿದ ಫಾರ್ಮ್ ಅನ್ನು ಅವರು ತಗೊಂಡು ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ನೀವು ನಿಮ್ಮ ಕಣ್ಣನ್ನು ದಾನ ಮಾಡಿದ್ದೀರ ಅಂತ. ಅದೇ ತರನೇ ಮಂಗಳೂರಿನಲ್ಲಿ 2-3 ನಮ್ಮ ಪ್ರಸಾದ್ ನೇತ್ರಾಲಯ ಮಂಗಳೂರು, ಇಲ್ಲಿಗೂ ನಮಗೆ ಬೇರೆ ಸಪರೇಟ್ ಐ ಬ್ಯಾಂಕ್ ಇದೆ. ಇದ್ರ ಜೊತೆಗೆ ಒಂದು 3-4 ಕಡೆ ಮೆಡಿಕಲ್ ಕಾಲೇಜ್ನಲ್ಲಿ ಸಮೇತ ಐ ಬ್ಯಾಂಕ್ ಕಾರ್ಯಕ್ರಮ ಮಾಡ್ತಾ ಇದೆ. ಸೊ ಇದು ನೀವು ಪ್ಲೆಜ್ ಮಾಡುದು. ಆದ್ರೆ ಈಗ ನೆಕ್ಸ್ಟ್ ನಾನು ಬರುವಂತ ಮುಖ್ಯವಾದಂತ ವಿಷಯ ನೇತ್ರದಾನವನ್ನೇ ಹಾಗೆ ಮಾಡುದಂತ. ಇದಕ್ಕೆ ನೀವು ಯಂಗ್ಸ್ಟರ್ಸ್ ಎಲ್ಲ ನೀವು ತುಂಬಾ ಇದಕ್ಕೆ ಹೆಲ್ಪ್ ಮಾಡಬೇಕು. ಈಗ ಎಲ್ಲಿಯೋ ಒಂದು ಮರಣ ಹೊಂದಿರ್ತಾರೆ, ಆ ಮರಣ ಹೊಂದಿದಂತ ಆ ಮನೆಗೆ ನೀವು ಅವರನ್ನು ನೀವು ಎಂಕರೇಜ್ ಮಾಡ್ಬೇಕು. ನೋಡಿ, ಎಸ್ಪೆಷಲಿ ಸಣ್ಣ ಪ್ರಾಯದವರು ಮರಣ ಹೊಂದಿದ್ದಾರೆ ನೋಡಿ, ಸಣ್ಣ ಪ್ರಾಯದಲ್ಲಿ ಇದು ಮಾಡಿದರೆ ಅವರ ಕಣ್ಣನ್ನು ದಾನ ಮಾಡಿ ಆ ಕಣ್ಣಿನಿಂದ 2 ರೋಗಿಗಳಿಗೆ ಅಥವಾ ಕೆಲವೊಂದು ಬಾರಿ 4 ರೋಗಿಗಳಿಗೂ ದೃಷ್ಟಿ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಸಮೀಪದಲ್ಲಿ ಇದೆಲ್ಲ ಐ ಬ್ಯಾಂಕ್ ಅಂತ ಹೇಳಿದ್ರೆ ಅವಾಗ ಅಷ್ಟು ಜನರಿಗೆ ದೃಷ್ಟಿ ಬರಲಿಕ್ಕೆ ಸಾಧ್ಯ ಇದೆ. ನಾರ್ಮಲಿ ಉದಾಹರಣೆಗೆ ಒಬ್ಬ ವ್ಯಕ್ತಿ ಮರಣದ ಬಳಿಕ 6 ಗಂಟೆ ಒಳಗಡೆ ಅವನ ನೇತ್ರವನ್ನು ದೇಹದಿಂದ ನಾವು ತೆಗಿಬೇಕಾಗ್ತದೆ. ಉದಾಹರಣೆಗೆ ನಿನ್ನೆ ರಾತ್ರಿ ನಮ್ಮ ಹಾಸ್ಪಿಟ್ಲಿಗೆ ಫೋನ್ ಮಾಡಿದ 5 ತಾಸು ಬಿಟ್ಟು ಭಟ್ಕಳದಿಂದ ಫೋನ್ ಬಂದ, ನಮ್ಗೆ ಹೋಗ್ಲಿಕ್ಕೆ 1.5-2 ತಾಸು ಬೇಕು, ಅಂದ್ರೆ 7 ತಾಸು. ಅದಕ್ಕೆ ಕೊನೆಗೆ ಅವರೇ ಹೇಳಿದ್ರು, ಇಲ್ಲ ಡೆತ್ ಆಗಿ 4-5 ಗಂಟೆ ಆಗಿ, ನೀವು ಬಂದ್ರೆ 7:30 ಗಂಟೆ ಆಗ್ತದೆ, ಆಗುದಿಲ್ಲ ಹೇಳಿದ್ರು. ಆದ್ರೆ ನಮ್ಗೆ ಬಹಳ ಬೇಸರ ಆಯ್ತು, ಯಾಕಂತ ಹೇಳಿದ್ರೆ ಮರಣ ಹೊಂದಿದಂತ ವ್ಯಕ್ತಿ 25 ವರ್ಷದ ಯುವಕ. ಸೊ ನಾನು ಇದನ್ನ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾರಿ ಇಂಪಾರ್ಟೆಂಟ್. ಡೆತ್ ಆದ ಕೂಡಲೇ ವಿದಿನ್ 6 hours ನಲ್ಲಿ ಹೋಗಿ ನಾವು ಕಣ್ಣನ್ನು ದೇಹದಿಂದ ಪ್ರತ್ಯೇಕ ಮಾಡಿ, ಮನೆಯಲ್ಲಿದ್ದವರು ಕೆಲವೊಂದು ಜಾಗರೂಕತೆ ಕ್ರಮಗಳನ್ನು ಮಾಡಬೇಕು. ಮನೆಯಲ್ಲಿ ಫ್ಯಾನ್ ಹಾಕಿದ್ರೆ ಫ್ಯಾನ್ ಅನ್ನು ಆಫ್ ಮಾಡಬೇಕು. ಕಣ್ಣಿನ ಮೇಲೆ ಚಂಡಿ ಬಟ್ಟೆಯನ್ನು ಹಾಕಿದ್ರೆ ಸ್ವಲ್ಪ ಕಣ್ಣಿನ ಕರಿಗುಡ್ಡೆ ಬೆಟ್ಟಾಗಿರ್ತದೆ. ಸೊ ನಾವು ನಮ್ಮ ನೇತ್ರಜ್ಯೋತಿ ರೆಡ್ ಕ್ರಾಸ್ ಸೊಸೈಟಿ ಐ ಬ್ಯಾಂಕ್ ಅಥವಾ ನಮ್ಮ ಪ್ರಸಾದ್ ನೇತ್ರ ಐ ಬ್ಯಾಂಕ್ ಮೂಲಕ ನಮ್ಮ ವೈದ್ಯರಲ್ಲಿ ಹೋಗಿ ನೇತ್ರವನ್ನು ದೇಹದಿಂದ ತೆಗೆದು ಆ ಜಾಗದಲ್ಲಿ ಆರ್ಟಿಫಿಷಿಯಲ್ ಐಬಾಲ್ ಅನ್ನು ಹಾಕ್ತೇವೆ. ಆರ್ಟಿಫಿಷಿಯಲ್ ಅಂದರೆ ಕೃತಕ ಕಣ್ಣುಗಳನ್ನು ಹಾಕಿ ದೇಹ ವಿಕಾರ ಆಗದಿದ್ದಾಗೆ ನಾವು ನೋಡ್ಕೊಳ್ತೇವೆ. ಸೊ ಈ ನೇತ್ರ ಮಾಡಿದಂಥ ಒಂದು ಕಣ್ಣುಗಳನ್ನು ನಾವು ನಮ್ಮ ಆಸ್ಪತ್ರೆ ತಗೊಂಡು ಬರ್ತೇವೆ. ಸೊ ಈ ನೇತ್ರದಾನವನ್ನು ಯಾರಿಗೆಲ್ಲ ಮಾಡ್ಬೋದು, ಮುಖ್ಯವಾಗಿ ಕಣ್ಣಿನ ಕರಿಗುಡ್ಡೆಯಿಂದ ಯಾರೆಲ್ಲ ಕರಿಗುಡ್ಡೆಯ ಸಮಸ್ಯೆಯನ್ನು ಯಾರೆಲ್ಲ ಅಂಧತ್ವದಿಂದ ಬಳಲ್ತಾ ಇದ್ದಾರೆ ಅವರು ನೇತ್ರದಾನವನ್ನು ಮಾಡ್ಬೋದು. ಅಂದ್ರೆ ಅವರಿಗೆ ಈ ಒಂದು ಕಣ್ಣು ಉಪಯೋಗ ಆಗ್ತದೆ. ಅಂದ್ರೆ ಈಗ ಕಣ್ಣು ನೋಡ್ಲಿಕ್ಕೆ ಅತ್ಯಂತ ಚಿಕ್ಕ ಭಾಗ, ಅದು ಸಮೇತ ಕಣ್ಣಿನಲ್ಲಿ ಬಹಳಷ್ಟು ಭಾಗಗಳಿದ್ದಾವೆ. ಹೊರಗಡೆ ನೋಡುವಾಗ ರೆಪ್ಪೆ ಇದೆ, ಕಪ್ಪು ಕಾಣುವುದು ಕರಿಗುಡ್ಡೆ, ಅದರ ಒಳಗಡೆ ಬೇರೆ ಬೇರೆ ಭಾಗಗಳಾಗಿ ಐರಿಸ್ ಅಂತ ಹೇಳ್ತೇವೆ, ಮತ್ತೆ ರೌಂಡ್ ಆಗಿ ಕಾಣ್ತದಲ್ಲ ಅದು ಪಿಪಿಲ್, ಅದ್ರ ಹಿಂದ್ಗಡೆ ಕಣ್ಣಿನ ಪರೆ ಇದೆ, ಅದರ ಹಿಂದೆ ದೊಡ್ಡ ಜೆಲ್ ಇದೆ ವಿಟ್ರೆಸ್ ಎಲ್ಲ, ಅದರ ಹಿಂದೆ ಕಣ್ಣಿನ ನರ, ಅದಕ್ಕೆ ರೆಟಿನಾ ಎಂಬುದು, ಮಧ್ಯದಲ್ಲಿ ನಾವು ಏನು ದೃಷ್ಟಿಯನ್ನು ನೋಡ್ತೇವೆ ಆ ದೃಷ್ಟಿ ಕಣ್ಣಿನ ನರಕ್ಕೆ ಹೋಗಿ ಅಂದ್ರೆ ಆಪ್ಟಿಕ್ ನರ್ವಿಗೆ ಹೋಗಿ ಮೆದುಳಿಗೆ ಹೋಗಿ ಮತ್ತೆ ನಾವು ನೋಡುವಂತ ಕೆಲಸ. ಸೊ ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಆರ್ಗನ್. ಕಣ್ಣಿಗೆ ಈಗ ದೃಷ್ಟಿ ಇಲ್ಲ ಅಂತ ಆದ ಕೂಡಲೇ ತುಂಬಾ ಜನರು ನಮ್ಮ ಹತ್ರ ಬಂದು ಕೇಳ್ತಾರೆ, ಡಾಕ್ಟರ್ ಇನ್ನೊಬ್ಬರ ಕಣ್ಣಿಟ್ಟರೆ ದೃಷ್ಟಿ ಬರ್ತದ ಅಂತ ಕೇಳ್ತಾರೆ. ಕಣ್ಣಿನ ಕರಿಗುಡ್ಡೆಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಕಾಯಿಲೆಯಿಂದ ಅಂಧತ್ವ ಬಂದ್ರೆ ಇನ್ನೊಬ್ಬರ ನೇತ್ರದಾನ ಮಾಡಿದ್ರೆ ದೃಷ್ಟಿ ಬರ್ತದೆ. ಆದ್ರೆ ಕಣ್ಣಿನ ನರ ಅಥವಾ ರೆಟಿನಾ ಕೆಟ್ಟೋಯ್ತು, ರೆಟಿನಾ ತೂತಾಯಿತು, ಅದಕ್ಕೆ ನೀವು ನೇತ್ರದಾನ ಮಾಡ್ಲಿಕ್ಕೆ ಆಗುದಿಲ್ಲ. ಜನರು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅಥವಾ ಕಣ್ಣಿನ ಬೇರೆ ಭಾಗಕ್ಕೆ ತೊಂದರೆ ಆಗಿ ಪೆಟ್ಟು ಬಿದ್ದು ನರ ಇದಾಯ್ತು, ಅಥವಾ ಕಣ್ಣಿನಲ್ಲಿ ಒತ್ತಡ ಹೆಚ್ಚಾಗಿ ಅಂದ್ರೆ ಗ್ಲುಕೋಮಾ ಕಾಯಿಲೆ ಅಂತ ಹೇಳ್ತೇವೆ, ಅದು ಬಂದು ಕಣ್ಣಿನ ನರ ಸತ್ತೋಯ್ತು, ಅವಾಗ ನೇತ್ರದಾನ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಡೆತ್ ಆದ್ರೂ ಸಮೇತ ವಿದಿನ್ 6 ಗಂಟೆ ಒಳಗೆ ಆ ನೇತ್ರವನ್ನು ಬಾಡಿಯಿಂದ ತೆಗೆದು ಆ ಒಂದು ಮೃತದೇಹವನ್ನು ನಾವು ವಿಕಾರಗೊಳಿಸದೆ ಆ ನೇತ್ರವನ್ನು ನಾವು ತಗೊಂಡು ಬರ್ತೇವೆ. ಡಾಕ್ಟರ್, ನೇತ್ರದಾನದ ಕುರಿತಾಗಿ ಇನ್ನಷ್ಟು ನಿಮ್ಮ ಜೊತೆ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕಿದ್ದೇವೆ, ಮಾತನಾಡ್ಲಿಕ್ಕಿದ್ದೇವೆ. ಒಂದು ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದಿರೋಣ. ವೀಕ್ಷಕರೇ, ದೃಷ್ಟಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು.
ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್, ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ. ವಿರಾಮದ ಬಳಿಕ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಅರ್ಪಿಸುವ ದೃಷ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಇದ್ರು, ಅವರು ನೇತ್ರದಾನದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಡಾಕ್ಟರ್, ನೀವು ಹೇಳಿದ್ರಿ ಯಾವೆಲ್ಲ ಸಮಸ್ಯೆ ಇರುವಂತಹ ವ್ಯಕ್ತಿಗಳಿಗೆ ನೇತ್ರದಾನದ ಉಪಯೋಗವನ್ನ ಪಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಇನ್ನು ಮರಣ ಹೊಂದಿದ ಒಂದು ಪರ್ಸನ್ ಇದ್ದಾರೆ ನೋಡಿ, ಅವರಿಗೆ ಯಾವ್ದಾದ್ರು ಸಮಸ್ಯೆ ಇದ್ದಲ್ಲಿ, ಕಣ್ಣಿನ ಸಮಸ್ಯೆ ಇದ್ದಲ್ಲಿ ದಾನ ಮಾಡ್ಲಿಕ್ಕೆ ಆಗುತ್ತಾ? ಯಾವೆಲ್ಲ ಸಮಸ್ಯೆಗಳಿದ್ದಲ್ಲಿ ದಾನ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಉತ್ತಮವಾದಂಥ ಪ್ರಶ್ನೆ. ಮುಖ್ಯವಾಗಿ ನೇತ್ರದಾನ ನಾವು ತೆಗೆದುಕೊಳ್ಳುವಾಗ ಕೆಲವೊಂದು ರೋಗಿಯ ಸಂಬಂಧಿಕರ ಕೆಲವೊಂದು ಪ್ರಶ್ನೆಗಳನ್ನು ನಾವು ಕೇಳ್ತೇವೆ. ಇವರಿಗೆ ಮೊದಲು ಕಣ್ಣಿನ ಆಪರೇಷನ್ ಆಗಿತ್ತಾ, ಅಥವಾ ಕಣ್ಣಿನಲ್ಲಿ ಯಾವುದಾದ್ರೂ ಕಾಯಿಲೆಗಳಿತ್ತ, ಅಥವಾ ಕಣ್ಣಿಗೆ ಯಾವುದಾದ್ರೂ ಔಷಧಿಯನ್ನು ಬಳಸ್ತಾರೋ ವಿಷಯವನ್ನು ಕೇಳ್ತೇವೆ. ಅದೇ ಕೆಲವೊಂದು ಕಾಯಿಲೆಗಳು, ಉದಾಹರಣೆಗೆ ಕಣ್ಣಿನ ಗ್ಲೋಕೋಮಾ ಕಾಯಿಲೆ ಇದ್ರೆ ಗೊತ್ತಾಗೋದಿಲ್ಲ, ಅವರಿಗೆ ಇತ್ತ ಇಲ್ಲ ಅಂತ ಅವ್ರು ಯಾವ ಔಷಧಿ ಹಾಕೋದು ಗೊತ್ತಾಗೋದಿಲ್ಲ. ಆದರೆ ಕಣ್ಣಿಗೆ ಆಪರೇಷನ್ ಆದ್ರೂ ನಮ್ಗೆ ಗೊತ್ತಾಗ್ತದೆ, ಅಥವಾ ಕಣ್ಣಿಗೆ ನರಕ್ಕೆ ಸಂಬಂಧಪಟ್ಟ ಬೇರೆ ತೊಂದರೆ ಅದರಲ್ಲಿ ಇದ್ದರೂ ನಮ್ಗೆ ಗೊತ್ತಾಗ್ತದೆ. ಆದರೆ ಇಂಥ ಕಣ್ಣನ್ನು ಸಹ ನಾವು ತಗೊಂಡು ಬರ್ತೇವೆ, ಆದರೆ ನಮ್ಮ ರಿಸರ್ಚ್ ಪರ್ಪಸ್ ಅಥವಾ ಸಂಶೋಧನೆಯ ಪರ್ಪಸ್ಗೆ ಈ ಕಣ್ಣನ್ನು ಯೂಸ್ ಮಾಡ್ತೇವೆ. ಆದರೆ ನಾವು ನೇತ್ರವನ್ನು ಹೇಗೆ ನಾವು ಕಣ್ಣಿನ ತೆಗಿತೇವೆ, ಅದೇ ಸಮಯದಲ್ಲಿ ನಾವು ದೇಹದಿಂದ ರಕ್ತವನ್ನು ಸಮೇತ ಡ್ರಾ ಮಾಡಿ ಬರ್ತೇವೆ. ರೋಗಿಯ ರಕ್ತವನ್ನು ಸಹ ನಾವು ಪರೀಕ್ಷೆ ಮಾಡ್ತೇವೆ. ಯಾಕಂದರೆ ಕೆಲವೊಂದು ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಹೆಪಟೈಟಿಸ್ ಕಾಯಿಲೆ ಇರ್ಬೋದು, ಅಥವಾ HIV ಕಾಯಿಲೆ, ಇಂಥ ಕಾಯಿಲೆಗಳಿದ್ದಾಗ ಅಂಥವ್ರ ನೇತ್ರವನ್ನು ನಾವು ಇನ್ನೊಬ್ಬರಿಗೆ ನಾವು ಜೋಡಿಸ್ಲಿಕ್ಕಾಗೋದಿಲ್ಲ. ಅದನ್ನು ಮತ್ತೆ ಸಂಶೋಧನೆಗೆ ನಾವು ಉಪಯೋಗಿಸ್ತೇವೆ. ಅಥವಾ ಕೆಲವರು ಕ್ಯಾನ್ಸರ್ ಕಾಯಿಲೆಯನ್ನು ಮರಣ ಹೊಂದಿದ್ದಾರೆ, ಅಥವಾ ಕೆಲವೊಂದು ಕ್ಯಾನ್ಸರ್ಗಳಲ್ಲಿ ಈ ನೇತ್ರವನ್ನು ಜೋಡಣೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅದನ್ನೆಲ್ಲ ನಾವು ಒಂದು ಡಿಟೇಲ್ ಆಗಿ ಬ್ಲಡ್ ಟೆಸ್ಟ್ ಆದ ಮೇಲೆ ನಮಗೆ ಎಲ್ಲ ವಿಷಯ ಗೊತ್ತಾದ ಮೇಲೆ ನಾವು ನೇತ್ರದ ಬಗ್ಗೆ ಯಾರ ನೇತ್ರವನ್ನು ಯಾರಿಗೆ ಕೂರಿಸ್ಲಿಕ್ಕಾಗ್ತದೆ ನಾವು ಡಿಸೈಡ್ ಮಾಡ್ತೇವೆ. ಉದಾಹರಣೆಗೆ ನಾವೀಗ ನಾನು ಈಗಾಗಲೇ ಹೇಳಿದಾಗೆ ಕಣ್ಣನ್ನು ನಾವು ಒಂದು ಉಪಕರಣವಾದಂಥ ಸ್ಪೆಕ್ಯುಲರ್ ಮೈಕ್ರೋಸ್ಕೋಪಲ್ಲಿ ಕಣ್ಣಿನ ಸಾಂದ್ರತೆಯನ್ನು ನೋಡಿ, ಆ ಸಾಂದ್ರತೆಯಲ್ಲಿ ಎಂಡೋಥೀಲಿಯಲ್ ಕೌಂಟ್ ಅಂದರೆ ಅದರ ಕಣ್ಣಿನ ಒಳಗಡೆ ಕೌಂಟ್ ಅಂತ ಹೇಳ್ತಾರೆ, ಅದನ್ನು ಕಂಡುಹಿಡಿದ ಮೇಲೆ ಅವ್ರಿಗೆ ಯಾರ ಕಣ್ಣನ್ನು ನಾವು ಯಾರಿಗೆ ಕೂರಿಸ್ಲಿಕ್ಕಾಗ್ತದೆ ನಮ್ಗೆ ಗೊತ್ತಾಗ್ತದೆ. ಗೊತ್ತಾದ ಮೇಲೆ ಮಾತ್ರ ನಾವು ಈ ಎಲ್ಲ ರಿಪೋರ್ಟ್, ಉದಾಹರಣೆಗೆ ರಕ್ತ ಪರೀಕ್ಷೆ ಮತ್ತೆ ಈ ಎಲ್ಲ ಕೌಂಟ್ ಎಲ್ಲ ಆದಮೇಲೆ ಯಾರಿಗೆ ಸೂಟೇಬಲ್ ಆಗ್ತದೆ ಹೇಳ್ತೇವೆ. ಆದರೆ ಯಾರ ಕಣ್ಣು ಯಾರಿಗೆ ಸೂಟೇಬಲ್ ಆಗ್ತದೆ ಒನ್ಸ್ ಅಗೇನ್ ಅದು ಪೇಷಂಟ್ ನಸೀಬ್ ಮೇಲೆ ಹೋಗ್ತದೆ. ನಾನು ಈಗಾಗಲೇ ಹೇಳಿದೆ. ಆದರೂ ಎಲ್ಲವನ್ನು ನಾವು ಜಾಗ್ರತೆ ಮಾಡಿ ಬಂದರೆ ನಾರ್ಮಲಿ ಈ ಒಂದು ಆಪರೇಷನ್ನು ಸಕ್ಸಸ್ಫುಲ್ ಆಗ್ತದೆ. ನಾವೇನು ಮಾಡ್ತೇವೆ ಅಂದರೆ ನಮ್ಮ ಹಾಸ್ಪಿಟಲಲ್ಲಿ, ನಮ್ಮ ನೇತ್ರ ಬ್ಯಾಂಕಲ್ಲಿ ಯಾರು ಕರಿಗುಡ್ಡೆಯಿಂದ ಬಳಲ್ತಾ ಇದ್ದಾರೆ ಅಂಥ ಒಂದು ಕರಿಗುಡ್ಡೆಯ ದೃಷ್ಟಿದೋಷದಿಂದ ಬಳುವಂಥ ರೋಗಿಗಳದ್ದು ನಾವು ರಿಜಿಸ್ಟರ್ ಮೇಂಟೈನ್ ಮಾಡ್ತೇವೆ. ಆನ್ ಮೆರಿಟ್ ಬೇಸ್, ಯಾರಿಗೆ ಫಸ್ಟ್ ಇಂಪಾರ್ಟೆಂಟ್ ಉಂಟು ಅವರನ್ನು ನಾವು ಫೋನ್ ಮಾಡಿ ಕರೆದು ಅವರನ್ನು ಆನ್ ರೊಟೇಷನಲ್ಲಿ ಇದು ಮಾಡ್ತೀವಿ. ಈಗಲೇ ಒಂದು ನೀವು ಈಗಾಗಲೇ ನಾನು ಈಗ ಒಂದು ಪೇಷಂಟ್ ನೋಡಿದೆ, ಅವರು ದುಬೈಯಿಂದ ಬಂದಿದ್ದಾರೆ, ಅವರಿಗೆ ಕರಿಗುಡ್ಡೆ ಟ್ರಾನ್ಸ್ಪ್ಲಾಂಟೇಷನ್ ಅಗತ್ಯ ಇದೆ. ಅವರನ್ನು ನಾನು ಹೇಳಿದ್ದೀನಿ, ನೀವು ನೆಕ್ಸ್ಟ್ ಇದಕ್ಕೆ ಬರಬೇಕು ಅಂತೇಳಿ. ಅಂದರೆ ನಿಮ್ಗೆ ಕೂಡಲೇ ಕಣ್ಣು ತರಿಸಿ ಕೂಡಲೇ ಆಪರೇಷನ್ ಮಾಡ್ತೇವೆ. ಕೆಲವು ಸತಿ ನಮ್ಮಲ್ಲಿ ನೇತ್ರದಾನ ಆಗದಿದ್ರು ಕೆಲವೊಂದು ದೂರದ ಐ ಬ್ಯಾಂಕ್, ಬೆಂಗಳೂರಿನ ಲಯನ್ಸ್ ಇಲ್ಲಿದ್ರೆ ಹುಬ್ಳಿ, ಎಲ್ಲಿ ಕಣ್ಣುಂಟು ಅಲ್ಲಿಂದ ನಾವು ತರಿಸಿ ಇದು ಮಾಡ್ತೇವೆ, ಯಾವುದು ನೇತ್ರವನ್ನು ಜೋಡಣೆ ಮಾಡ್ತೀವಿ. ಡಾಕ್ಟರ್, ಈಗ ಒಂದು ಸಲ ಆ ಒಂದು ಪರ್ಸನ್ ಮರಣವನ್ನು ಹೊಂದಿದಂತಹ ಪರ್ಸನ್ ಇಂದ ಕಣ್ಣನ್ನ ತೆಗೆದ ನಂತರ ಯಾವ ರೀತಿಯಾಗಿ ಇದನ್ನ ಸ್ಟೋರ್ ಮಾಡಲಾಗುತ್ತೆ ಅದರ ಬಗ್ಗೆ? ಸೊ ಇದು ಸ್ಟೋರ್ ಏನಂತ ಹೇಳಿದ್ರೆ, ನಾರ್ಮಲಿ ಇದರಲ್ಲಿ ರೆಫ್ರಿಜರೇಟರಲ್ಲಿ ನಾವು 24 to 48 ಅವರ್ಸ್ ಅಷ್ಟೇ ಯೂಸ್ ಮಾಡ್ಲಿಕ್ಕಾಗೋದು. ಆದರೆ ಇನ್ನೂ ಕೆಲವೊಂದು ಮೀಡಿಯಂ ಉಂಟು, MK ಮೀಡಿಯಂ ಅಂತ, ಮೆಕ್ಕರಿ ಕಾಫ್ಮನ್ ಮೀಡಿಯಂ ಅಂತ. ಆ ಮೀಡಿಯಂ ಅಂದರೆ ಅದನ್ನು ಶೇಖರಿಸುವಂಥ ಕೆಲವೊಂದು ದ್ರವಗಳಿದೆ, ಅದರಲ್ಲಿಟ್ಟರೆ ಮಿನಿಮಮ್ 72 ಅವರ್ಸ್ ತನಕನೂ ನಾವು ಯೂಸ್ ಮಾಡ್ಬೋದು. ಅಥವಾ ಇನ್ನು ಮತ್ತೆ ಕ್ರಯೋ ಪ್ರಿಸರ್ವ್ ಮಾಡಿದ್ರೆ ಇನ್ನೂ ಹೆಚ್ಚು ದಿವಸ, 1 ವಾರ, 15 ದಿವಸ, 1 ತಿಂಗಳ ತನಕನೂ ಕಣ್ಣನ್ನು ಪ್ರಿಸರ್ವ್ ಮಾಡ್ಬೋದು. ನಮ್ಮಲ್ಲಿ ನಾವೇನು ಮಾಡ್ತೇವೆ, ಅಪ್ ಟು 72 ಅವರ್ಸ್ ಅವರು ಅಪ್ ಟು 4 ಡೇಸ್ ಒಳಗೆ ಯಾರು ಬರ್ತಾರೆ ಅವರಿಗೆ ನಾವು ಕೂಡಲೇ ನಾವು ಹೇಳಿರ್ತೇವೆ, ನೋಡಿ ಕಣ್ಣು ಬಂದ ಕೂಡಲೇ ಫೋನ್ ಮಾಡ್ತೀವಿ, ಏನೇ ಮನೆಯಲ್ಲಿ ಕೆಲಸ ಇದ್ರೆ ನೀವು ಕೂಡಲೇ ಬಂದು ನೀವು ಜೋಡಣೆಯನ್ನು ಮಾಡಿಸ್ಕೊಡ್ಬೇಕು. ಓಕೆ. ಇನ್ನು ಈ ಒಂದು ನೇತ್ರದಾನ ಮರಣದ ನಂತರ ಏಜ್ ಲಿಮಿಟ್ಸ್ ಏನಾದರೂ ಇದೆಯಾ? ಏಜ್ ಲಿಮಿಟ್ ಏನಿಲ್ಲ. ಆದರೆ ಈಗ ನಿಮ್ಗೆ ಕೇಳಿರ್ಬೋದು, ಪುನೀತ್ ರಾಜ್ಕುಮಾರ್ ಕಣ್ಣನ್ನು 6 ಜನಕ್ಕೆ ಯೂಸ್ ಮಾಡಿದ್ರು, 8 ಜನಕ್ಕೆ ಯೂಸ್ ಮಾಡಿ, ಒಂದೊಂದು ಕಣ್ಣಿನಲ್ಲಿ ಬೇರೆ ಬೇರೆ ಭಾಗ ಇರೋದ್ರಿಂದಾಗಿ
ಕರಿಗುಡ್ಡೆಯಲ್ಲಿಯೂ 3-4 ಭಾಗ ಉಂಟು. ಅಂದ್ರೆ ಕರಿಗುಡ್ಡೆ ಒಳಗಿನ ಭಾಗ ಎಂಡೋಥೆಲಿಯಂ, ಅದನ್ನು ಒಬ್ಬರಿಗೆ ಕೂರಿಸಬಹುದು. ಕರಿಗುಡ್ಡೆ ಮೇಲಿನ ಭಾಗವನ್ನು ಇನ್ನೊಬ್ಬರಿಗೆ ಕೂರಿಸಬಹುದು. ಕರಿಗುಡ್ಡೆಯಲ್ಲಿಯೇ 2-3 ಭಾಗ ಉಂಟು. ಸೊ ಒಂದು ಕಣ್ಣು ಒಬ್ಬರಿಗೆ, ಇಬ್ಬರಿಗೆ ಅಥವಾ 4 ಜನರಿಗೆ ಯೂಸ್ ಮಾಡಬಹುದು. ಅದೇ ತರ ಇನ್ನೊಂದು ಕಣ್ಣು 4 ಜನಕ್ಕೆ ಯೂಸ್ ಮಾಡಬಹುದು. ಸೊ ಯಂಗ್ ಪೇಷಂಟ್ ಅಲ್ಲಿ ಅವರ ಕಣ್ಣಿನ ಸಾಂದ್ರತೆ ತುಂಬಾ ಚೆನ್ನಾಗಿರೋದ್ರಿಂದಾಗಿ ತುಂಬಾ ರೀತಿಯಲ್ಲಿ ಅದನ್ನು ಯೂಸ್ ಮಾಡಬಹುದು. ಆದ್ರೆ ಓನ್ಲಿ ಥಿಂಗ್, ಕರಿಗುಡ್ಡೆಗೆ ಸಂಬಂಧಪಟ್ಟಂತ ದೃಷ್ಟಿದೋಷದಿಂದ ಬಳಲೋರಿಗೆ ಮಾತ್ರ ನಾವು ನೇತ್ರದಾನವನ್ನು ಮಾಡ್ತೇವೆ. ಅದೇ ಕಣ್ಣಿನ ನರ ಸತ್ಕೊಂಡು ಅಥವಾ ಅವ್ರ ಕಣ್ಣು ದೃಷ್ಟಿಯೇ ಇಲ್ಲ ಅಂತೇಳಿ ಅವರಿಗೆ ಇನ್ನೊಬ್ಬರ ಕಣ್ಣನ್ನು ಕೂರಿಸಲಿಕ್ಕೆ ಬರುವುದಿಲ್ಲ. ಈಗ ಏಜ್ಡ್ ಪರ್ಸನ್ ಅವ್ರ ಜೊತೆ ಅವರ ಕಣ್ಣನ್ನ ಯಾವ ರೀತಿಯಾಗಿ ಅಲ್ಲ, ಏಜ್ಡ್ ಪರ್ಸನ್ ಡೆತ್ ಆದ್ಮೇಲೆ ಅವರ ಕಣ್ಣಿನ ಎಂಡೋಥೆಲಿಯಂ ಕೌಂಟ್ ಚೆನ್ನಾಗಿದ್ರೆ ಅವರ ಕಣ್ಣನ್ನು ಸಮೇತ ನಾವು ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ಆಲ್ ಡಿಪೆಂಡ್ ಅಪಾನ್ ಹೌ ಮಚ್ ಇಸ್ ಎಂಡೋಥೆಲಿಯಲ್ ಕೌಂಟ್. ಸೊ ಮಾಡೋ ಮೊದಲು ನಾವು ಅವರ ಬಂದಿರುವಂತ ಡೋನರ್ ಕಣ್ಣನ್ನು ಸಮೇತ ನಾವು ಸವಿರವಾಗಿ ನಮ್ಮ ಉಪಕರಣದಲ್ಲಿ ಪರೀಕ್ಷೆ ಮಾಡಿದ ಬಳಿಕ ಮಾತ್ರ ನಾವು ನೇತ್ರದಾನವನ್ನು ಮಾಡ್ತೇವೆ. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರು ನೇತ್ರದಾನದ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಕಣ್ಣಿನ ರಕ್ಷಣೆಯನ್ನ ಯಾವ ರೀತಿ ಮಾಡಬಹುದು ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಮಾತುಗಳು. ಓಕೆ, ಫಸ್ಟ್ ಆಫ್ ಆಲ್ ಇವತ್ತು ನೇತ್ರದಾನದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ವೀಕ್ಷಕರಿಗೂ ನೇತ್ರದಾನವನ್ನು ಎಂಕರೇಜ್ ಮಾಡಿ, ನೇತ್ರದಾನ ಒಂದು ಮಹಾದಾನ. ಪ್ಲಸ್ ಎಲ್ಲಿಯಾದರೂ ಯಾರು ನಾವು ಒಬ್ಬರು ಮನುಷ್ಯ ಮರಣದೊಂದಿಗೆ ನಾವು ಪ್ರೇ ಮಾಡೋದಲ್ಲ, ಎಲ್ಲಿಯಾದರೂ ಮರಣ ಎಂಬುದು ಎಲ್ಲರಿಗೂ ಬಂದೇ ಬರ್ತದೆ. ಅಂತ ಮರಣ ಆದಂಥ ಮನೆಯ ಪಕ್ಕದಲ್ಲಿ ನೀವು ಎಂಕರೇಜ್ ಮಾಡಿದರೆ ಅವರು ಒಂದು ನೇತ್ರದಾನವನ್ನು ಮಾಡಿ ಅದೆಷ್ಟು ಜನ ಕಣ್ಣಿನ ಕರಿಗುಡ್ಡೆಯಿಂದ ಬಳಲುತ್ತಿರುವಂಥ ಒಂದು ರೋಗಿಗೆ ಒಂದು ದೃಷ್ಟಿ ನೋಡುವಂಥ ಸಾಧ್ಯತೆ ಇದೆ. ಮತ್ತೆ ಕಣ್ಣು ನಾನು ಈಗಾಗಲೇ ಹೇಳಿದಾಗೆ ಭಾರಿ ಬಹುಮುಖ್ಯವಾದ ಅಂಗ. ಸೊ ಕಣ್ಣಿನ ರಕ್ಷಣೆ ಎಲ್ಲರ ಕೈಯಲ್ಲಿದೆ. ನಾನು ಮೊನ್ನೆ ನಾವೆಲ್ಲ ಒಂದು ಕೋವಿಡ್ ಎಂಬ ಒಂದು ಕಾಯಿಲೆಯಿಂದ ಈಗಲೂ ಇನ್ನು ಕೋವಿಡಿಂದ ಹೊರಟು ಹೋಗಿಲ್ಲ. ಆದರೆ ಕೊರೋನಾದ ಸಮಯದಲ್ಲಿ ಬಹಳಷ್ಟು ನಾನು ಕಣ್ಣಿಗೆ ತೊಂದರೆ ಆದದನ್ನು ನಾನು ತಮ್ಮ ಜೊತೆಗೆ ನಾನು ಇಷ್ಟಪಡ್ತೇನೆ. ಇದಕ್ಕೊಂದು ಬೇರೆ ಒಂದು ಎಪಿಸೋಡ್ನ ನಾನು ಮಾತಾಡ್ತೀನಿ. ಅದು ಏನಂತ ಹೇಳಿದರೆ, ಮಕ್ಕಳೆಲ್ಲರೂ ಒಂದು ಶಾಲೆಗೆ ಹೋಗದೆ ಹೆಚ್ಚಿನ ಮಕ್ಕಳು ಅವರು ಆನ್ಲೈನ್ ಕ್ಲಾಸಸ್ಸಲ್ಲಿ ಮಾಡ್ತಾಯಿದ್ರು. ಅವರು ಆನ್ಲೈನ್ ಕ್ಲಾಸ್ ಮಾಡಲಿಕ್ಕೆ ಮೊಬೈಲ್ ಅಥವಾ ಅವರೊಂದು ಐಪ್ಯಾಡ್ ಮೂಲಕ ಕ್ಲಾಸ್ ನೋಡುವಾಗ ಹತ್ತಿರ ನೋಡಿ 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 ಮಕ್ಕಳ ಕಣ್ಣಿನಲ್ಲಿ ಬಹಳಷ್ಟು ಮಕ್ಕಳು ನನ್ನ ಹತ್ರ ಬಂದಿದ್ದಾರೆ. ದೃಷ್ಟಿದೋಷ ಬಂದಿದೆ. ದೃಷ್ಟಿದೋಷ ಇಲ್ಲದಿದ್ದಂಥ ಮಕ್ಕಳಿಗೆ ಈಗಾಗಲೇ ಅವರಿಗೆ, ಈ ದೃಷ್ಟಿದೋಷ ಇದ್ದಂಥ ಮಕ್ಕಳಿಗೆ ದೃಷ್ಟಿದೋಷ ಡಬಲ್ ಆಗಿದೆ. ಇಂಥೆಲ್ಲ ಸಮಸ್ಯೆಗಳು ಬಹಳಷ್ಟು ಬಂದಿದೆ. ಈ ನಿಟ್ಟಿನಲ್ಲಿ ಬರುವ ದಿನಗಳಲ್ಲಿ ಸರ್ಕಾರ ಇದರ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿ ಈ ಮಕ್ಕಳ ಒಂದು ಕಣ್ಣಿನ ಪರೀಕ್ಷೆ ಬಗ್ಗೆ ಜಾಗರೂಕ ಆಗುವುದು ನನ್ನ ಒಂದು ಅನಿಸಿಕೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಪ್ರತಿಯೊಬ್ಬ ಮಕ್ಕಳು ಶಾಲೆಗೆ ಹೋಗುವಾಗ ಕಣ್ಣನ್ನು ಒಂದು ಬಾರಿ ಪರೀಕ್ಷಿಸಬೇಕು. ಮತ್ತೆ ಕಣ್ಣಿಗೆ ಏನಾದರೂ ಕಸ ಬಿಟ್ಟುಬಿಟ್ರೆ ನೀವಾಗಿ ಅದನ್ನು ತೆಗಿಲಿಕ್ಕೆ ಹೋಗ್ಬಿಡಿ. ತೆಗೆದ್ರೂ ನಿಮ್ಮ ಸಮೀಪದ ಕಣ್ಣಿನ ವೈದ್ಯರ ಹತ್ರ ಹೋಗಿಬಿಟ್ಟು ಒಂದು ಬಾರಿ ಕಣ್ಣನ್ನು ಪರೀಕ್ಷೆ ಮಾಡಿ. ಮತ್ತೆ 40 ವರ್ಷ ಮೇಲ್ಪಟ್ಟವರಿಗೆ ಸಮೀಪ ಕಾಣದೇ ಇರುವುದೊಂದು ಪ್ರಕೃತಿ ನಿಯಮ. ಹಾಗಾಗಿ 40 ವರ್ಷ ಆದ ಮೇಲೆ ಎಲ್ಲರಿಗೂ ಓದಲಿಕ್ಕೆ ಬರಲಿಕ್ಕೆ ಕನ್ನಡಕ ಬಂದೇ ಬರ್ತದೆ. ನೀವು ಯಾರೇ ಕಣ್ಣಿನ ವೈದ್ಯರ ಹತ್ರ ನೀವು ಕಣ್ಣನ್ನು ಪರೀಕ್ಷೆ ಮಾಡುವಾಗ ಕೆಲವೊಂದು ಪ್ರಶ್ನೆಗಳನ್ನು ನೀವಾಗಿ ಕೇಳಿ. ಡಾಕ್ಟರ್, ನೀವು ನನ್ನ ಕಣ್ಣನ್ನು ಪರೀಕ್ಷೆ ಮಾಡುವಾಗ ಕಣ್ಣಿನ ಒಳಗಡೆ ಒತ್ತಡದ ಕಾಯಿಲೆ ಕಂಡು ಬಂದಿದೆಯಾ? ಡಾಕ್ಟರ್, ನೀವು ನನ್ನ ಕಣ್ಣನ್ನು ಪರೀಕ್ಷೆ ಮಾಡುವಾಗ ಡಯಾಬಿಟಿಸ್ನ ಕಾಯಿಲೆ ಇರೋ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆಯಾ? ಡಾಕ್ಟರ್, ನನ್ನ ಕಣ್ಣಿನ ಒಳಗಡೆ ಪರೀಕ್ಷೆ ಮಾಡುವಾಗ ನಿಮಗೆ BP ಕಾಯಿಲೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇವೆಲ್ಲವನ್ನು ನೀವೇ ಕೆಲವೊಂದು ಕ್ವಶನ್ಗಳನ್ನು ಡಾಕ್ಟರ್ಗೆ ಕೇಳಿದರೆ ಯಾವುದೇ ಕಣ್ಣಿನ ವೈದ್ಯ ಕೇವಲ ಕನ್ನಡಕ ಕೊಟ್ಟು ಟೆಸ್ಟ್ ಮಾಡಿದರೆ ಕಣ್ಣನ್ನು ಸವಿರವಾಗಿ ಟೆಸ್ಟ್ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ನಮ್ಮದು ಪ್ರಸಾದ್ ನೇತ್ರಾಲಯ ಕಣ್ಣಿನ ಹಾಸ್ಪಿಟಲ್ 24x7 ಟೋಟಲ್ 15 ಜನ ಕಣ್ಣಿನ ವೈದ್ಯರ ಜೊತೆಗೆ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಕಣ್ಣಿನ ಪ್ರತಿಯೊಂದು ಭಾಗಕ್ಕೂ ಸಂಬಂಧಪಟ್ಟಂಥ ಸ್ಪೆಷಲಿಸ್ಟ್ಗಳು ನಮ್ಮ ಹಾಸ್ಪಿಟಲ್ ಇದ್ದೇವೆ. ನಾವು ಎಲ್ಲರಿಗೂ ಕೇವಲ ಒಬ್ಬ ವ್ಯಕ್ತಿ ಕಣ್ಣಿಗೆ ತುರಿಕೆದಿಂದ ಬಂದರೂ ಸಮೇತ ಅವನಿಗೆ ಕಣ್ಣಿಗೆ ಸಂಬಂಧಪಟ್ಟಂಥ ಎಲ್ಲ ಟೆಸ್ಟನ್ನು ಮಾಡ್ತೇವೆ. ಅಥವಾ ಒಬ್ಬ ವ್ಯಕ್ತಿಯು ಕನ್ನಡಕ ಟೆಸ್ಟಿಗೆ ಬಂದರೂ ಅವನಿಗೆ ಎಲ್ಲ ಕಣ್ಣಿಗೆ ಸಂಬಂಧಪಟ್ಟಂತೆ ಎಲ್ಲ ಟೆಸ್ಟನ್ನು ಮಾಡ್ತೇವೆ. ನಮ್ಮ ಮುಖ್ಯ ಉದ್ದೇಶ ಏನಂದರೆ ನಮ್ಮಲ್ಲಿ ಬಂದು ಹೋಗುವಾಗ ಅವರಿಗೆ ಯಾವುದೇ ರೀತಿಯ ಮುಂದೆ ತೊಂದರೆಗಳಾಗೋದನ್ನು ನಾವು ಕಂಡುಹಿಡಿಯಬಹುದಂತ. ಮತ್ತು ಕಣ್ಣನ್ನು ಯಾವಾಗಲೂ ಕಣ್ಣು ತುರಿಕೆ ಬಂದರೆ, ಕಣ್ಣಿಗೆ ಕಸ ಬಿದ್ದರೆ ಅಥವಾ ಕಣ್ಣು ಮೊಬ್ಬ ಆದರೆ ಡಿಲೇ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಸಮೀಪದ ಕಣ್ಣಿನ ವೈದ್ಯರ ತೋರಿಸ್ಕೊಳ್ಳಿ. ಯಾಕಂದರೆ ಕೆಲವೊಂದು ಕಣ್ಣಿನ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಇರುವುದಿಲ್ಲ. ಹಾಗಾಗಿ ನಾವು ಪದೇ ಪದೇ ನಾವು ಕಣ್ಣಿನ ಡಾಕ್ಟರ್ ಹತ್ರ ಸೂಕ್ತ ಸ್ಪೆಷಲಿಸ್ಟ್ಗಳ ಹತ್ರ ಬಂದು ತೋರಿಸೋದು ಸೂಕ್ತ ಎಂಬುದು ನನ್ನ ಅನಿಸಿಕೆ. ಯಾಕಂದರೆ ಕೆಲವು ಜನ ಅರ್ಜೆಂಟಲ್ಲಿ ಎಲ್ಲಾದರೂ ಒಂದೊಂದ್ಸತಿ ನಾನು ಹೇಳ್ಬಾರ್ದು ಇಲ್ಲಿ ಟಿವಿಯಲ್ಲಿ, ಆದರೂ ಅರ್ಜೆಂಟ್ ಹೋಗಿ ಕನ್ನಡಕ ಅಂಗಡಿಗೆ ಹೋಗಿರ್ತಾರೆ. ಕನ್ನಡಕ ಅಂಗಡಿಯಲ್ಲಿ ಯಾರಾದರೂ ಕಣ್ಣಿನ ವೈದ್ಯರಿದ್ದರೆ ತೋರಿಸಿ ಅವರಿಗೆ. ಆದರೆ ಟೆಕ್ನಿಷಿಯನ್ ಇದ್ದರೆ ಅವ್ರು ಬರೀ ಕನ್ನಡಕ ಕೊಡ್ತಾರೆ. ಆದರೆ ಅವರಿಗೆ ಅವ್ರಿಗೆ ಕಣ್ಣಿನಲ್ಲಿರುವಂಥ ಪ್ರೆಷರ್ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಏನೋ ಕಾಯಿಲೆಗಳು ಮಿಸ್ ಆಗ್ತದೆ. ಸಡನ್ ಆಗಿ ಅವರಿಗೆ ದೃಷ್ಟಿ ಹೊರಟು ಹೋಗ್ಬೋದು. ಇವೆಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸರಿಯಾಗಿ ಪರಿಣಿತ ಕಣ್ಣಿನ ವೈದ್ಯರಿಂದ ಕಣ್ಣು ಪರೀಕ್ಷೆ ಮಾಡಿದರೆ ಮುಂದೆ ಬರುವಂಥ ತೊಂದರೆಯನ್ನು ನಾವು ತಡೆಗಟ್ಟಬಹುದು.
ಖಂಡಿತವಾಗಿಯೂ ಡಾಕ್ಟರ್, ನಿಮ್ಮ ಒಂದು ಮಾಹಿತಿ ನಮ್ಮ ಇಡೀ ವೀಕ್ಷಕರಿಗೆ ತಲುಪುತ್ತದೆ, ಅವರು ಅದನ್ನ ಪಾಲಿಸ್ತಾರೆ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ನಮಗೆ ಒಂದು ಸಮಯವನ್ನ ಕೊಟ್ಟು ನೇತ್ರದಾನ ಹಾಗೆ ಕಣ್ಣಿನ ರಕ್ಷಣೆ ಬಗ್ಗೆ ನೀವು ಮಾಹಿತಿಯನ್ನ ನೀಡಿದ್ರಿ. ತಮಗೆ ಧನ್ಯವಾದಗಳು ಡಾಕ್ಟರ್. ನಮಸ್ತೆ. ಎಸ್, ನೋಡಿದಲ್ವಾ ವೀಕ್ಷಕರೇ, ನೇತ್ರದಾನ ಅನ್ನುವಂಥದ್ದು ಮಹಾದಾನ. ಈಗಲೇ ಏನು ಯುವಕರು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮರಣದ ನಂತರ ಎಲ್ಲರೂ ಕೂಡ ನೇತ್ರದಾನಕ್ಕೆ ಪ್ರೇರೇಪಿತರಾಗಿದ್ದಾರೆ, ನೇತ್ರದಾನವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರತಿಯೊಬ್ಬರು ಕೂಡ ನೇತ್ರದಾನವನ್ನ ಮಾಡಿ ಇನ್ನೊಂದಷ್ಟು ಮನುಷ್ಯರ ಅಂದ್ರೆ ಇನ್ನೊಂದಷ್ಟು ಜನಗಳ ಬಾಳಿಗೆ ಬೆಳಕಾಗಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.